ವೀರಶೈವ ಲಿಂಗಾಯತಂದ ಕೆಪ್ಪುಗುಪ್ಪು ಅಪ್ಪನಂಚ ಮಲ್ತದ ಪಿರಪೊಪ್ಪನಂಚ ಆಯ್ನ ತಪ್ಪದ ಬಗೆಟ್ ಇತ್ತಾಂಡಲ ಡಿ.ಕೆ. ಶಿವಕುಮಾರಿಗೆ ಗೊತ್ತಾಂಡತ ಅವು ಸಂತೋಷದ ಸಂಗತಿಯಿಂದ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಪಂತರ ಒಡಿಪು ಜಿಲ್ಲೆದ ಬೈಂದೂರು ಗುತ್ತುಗು ಬತ್ತದ ಅರಿಂಚ ಪಂತರ ಒಡಿಪಾ ಜಿಲ್ಲೆದ ಬೈಂದೂರು ತಾಲೂಕುಗೂ ಬತ್ತದಿತ್ತಿನ ಮಾಜಿ ಮುಖ್ಯಮಂತ್ರಿ ರಾಜ್ಯದ ಎದುರು ಪಕ್ಷದ ನಾಯಕರ ಬಿ.ಎಸ್. ಯಡಿಯೂರಪ್ಪರ ಕಾಂಗ್ರೆಸ್ ನಾಯಕರಿಗೂ ಸರಿ ನಿರ್ತಾರ ಇತ್ತಂಡಲ ಡಿ.ಕೆ. ಶಿವಕುಮಾರ್ಗೆ ತಪ್ಪದ ಬಗೆಟ್ ಗೊತ್ತೈನವು ಸಂತೋಷದ ಸಂಗತಿ. ವೀರಶೈವ ಲಿಂಗಾಯತ ಅಂದ ಕೆಪ್ಪುಗುಪ್ಪು ಅಪನಂಚ ಮಲ್ತದ ಪಿರಪೊಪ್ಪನಂಚ ಆತನಂದು ಡಿ.ಕೆ. ಶಿ ಒತ್ತೊಂದಿರ ನನ್ನ ದುಂಬುಗಂಡಲ ಜಾತಿ ಧರ್ಮದ ವಿಚಾರಡು ಕೆಪ್ಪುಗುಪ್ಪು ಮಲ್ಪನೇನು ಬುಡ್ಲೆ ಜಾತಿ ಪುಡತದ ಕಾಂಗ್ರೆಸ್ ಕೈಪೊತ್ತಾದನೊಂದು ಯಡಿಯೂರಪ್ಪರ ಪಂತರ. ಡಿ.ಕೆ. ಶಿವಕುಮಾರ್ ಅವರು ಹೋದ ಬಾರಿ ವೀರಶೈವ ಲಿಂಗಾಯತ ಗೊಂದಲ ಮಾಡಿ ನಾವು ದೊಡ್ಡ ತಪ್ಪು ಮಾಡೋದು ನಮ್ಗೆ ಹಿನ್ನಡೆ ಆಯಿತು ಅದರಿಂದ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಈಗಲಾದರೂ ಅವರು ತಪ್ಪಿನ ಅರಿವಾಗಿರುವಂಥದ್ದು ತುಂಬ ಸಂತೋಷ ಸಂಗತಿ. ಇನ್ನು ಮುಂದೆ ಈ ರೀತಿ ಜಾತಿಗಳಲ್ಲಿ ಯಾವುದೇ ರೀತಿ ಗೊಂದಲ ಆಗದಂತೆ ಎಲ್ಲರೂ ಒಟ್ಟಾಗಿ ನೋಡ್ಕೊಳ್ಳೋದು. BJP ಕಾಂಗ್ರೆಸ್ JDS ಅಂತಲ್ಲ, ನಾವು ಒಬ್ಬ ರಾಜಕೀಯವಾಗಿ ರಾಜಕಾರಣ ಮಾಡೋಣ, ಆದರೆ ಜಾತಿಗಳನ್ನು ಸಮಾಜವನ್ನು ಒಡೆಯುವಂಥ ಕೆಲಸ ಯಾರೂ ಮಾಡಬಾರ್ದು. ಅವರು ಒಡೆದು ಕೈ ಸುಟ್ಕೊಂಡಿದ್ದೇವೆ ಅಂತ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಇನ್ನು ಮುಂದೆ ಆ ಕೆಲಸ ಮಾಡದೇ ಇರಲಿ ಅಂತೇಳಿ ವಿನಂತಿ ಮಾಡಿದೆ. ಇಲ್ಲ, ನಾನು ಎಲ್ಲರ ಬಗ್ಗೆ ನಾನು ಯಾವುದೇ ಟೀಕೆ ಮಾಡೋಲ್ಲ. ಶಿವಕುಮಾರ್ ಹೇಳಿದ ವಿಷಯಕ್ಕೆ ನೀವು ಕೇಳಿದ್ರಿ, ಅದರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ವಾತಾವರಣ ತುಂಬ ಚೆನ್ನಾಗಿದೆ. ಈ ಬೈಂದೂರಿನಲ್ಲಿ ನಮ್ಮೆಲ್ಲ ಶಾಸಕರ ಜೊತೆ ಚರ್ಚೆ ಮಾಡೋದು. ಈ ಬಾರಿ ವಿಶೇಷ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ 8 ಕ್ಷೇತ್ರದಲ್ಲಿ 7 ಜನ MLAಗಳು ನಮ್ಮವರಿದ್ದಾರೆ. ಭದ್ರಾವತಿ ಬಿಟ್ಟು ಇನ್ನೆಲ್ಲ ಕಡೆ ನಮ್ಮವರೇ MLA ಇದ್ದಾರೆ. ನಾನು ಚುನಾವಣೆಯಲ್ಲಿ ಲೋಕಸಭೆಗೆ ನಿಂತಾಗ ಯಾವ ಲೀಡಲ್ಲಿ ದೊಡ್ಡ ಲೀಡಲ್ಲಿ ಗೆದ್ದನೋ ಅದೇ ಲೀಡಲ್ಲಿ ಇಲ್ಲಿ ಗೆಲ್ಲಿಸ್ತೇವೆ. ಮತ್ತು ಇಲ್ಲಿ ಬೈಂದೂರಿನಲ್ಲೇ ನಾವು 50,000 ಲೀಡನ್ನು ಕೊಡಿಸ್ತೇವೆ ಅಂತ ಎಲ್ಲ ಶಾಸಕರು ಮುಖಂಡಗಳು ಒಪ್ಕೊಂಡಿದ್ದಾರೆ.